ಅವ್ರಿಗೆ ನೆನಪೇ ಇಲ್ಲ ಸೌಜನ್ಯ ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ. ನಿನ್ನೆ ಬಂದು ನಿನ್ನೆ ಹೊಗಳ್ತಾರೆ, ಹೊಗಳದನ್ನೇ ಹೊಗಳ್ತಾರೆ. ಏನ್ ಹೇಳ್ಬೇಕಿತ್ತು? ಏನ್ ಹೇಳಿದ್ರು? ಇವರು ಈ ತಾಲೂಕಿನ ಪ್ರತಿನಿಧಿ 2ನೇ ಬಾರಿ ಹರೀಶ್ ಪೂಂಜಾ. ಏನ್ ಮಾಡ್ತಾರೆ ಹರೀಶ್ ಪೂಂಜಾ? ಏನ್ ಮಾಡ್ತಾರೆ ನೀವು 40% ಕೊಳ್ಳೆ ಹೊಡಿಲಿಕ್ಕೆ ಹೋಗಿದ್ರಾ? ಇಡೀ ರಾಜ್ಯದ ಕೊಳ್ಳೆ ಹೊಡೆದಂತ ಏಕೈಕ ಒಬ್ಬ ಶಾಸಕ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಹರೀಶ್ ಪೂಂಜಾ ಅಂತ ಹೇಳಿ ಈ ಸಂದರ್ಭ ವಹಿಸ್ತೇನೆ ನಾನು. ಕೊಳ್ಳೆ ಹೊಡೆದ ಶಾಸಕರಲ್ಲಿ ಮುಖ್ಯಮಂತ್ರಿಗಳನ್ನು ಮಿಗಿಲಿಸಿದ ಹರೀಶ್ ಪೂಂಜಾ ಗಣ್ಯರು ಅಂತ ಹೇಳಿಕ್ಕೆ ನಾನು. ಇಂಥವ್ರು ಮಾತಾಡ್ಲಿಕ್ಕೆ ಬರಲಿಲ್ಲ, ಅವ್ರ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಲಿಲ್ಲ. ಇಲ್ಲಿಯೂ ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ. ಇನ್ನೊಬ್ರು ಕೌನ್ಸಿಲ್ ಸದಸ್ಯರಿದ್ದಾರೆ ನಮ್ದು ಪ್ರತಾಪ್ ಸಿಂಗ್ ಮನಾಯಕ್. 4 ವರ್ಷ ಆಯ್ತು ಅವ್ರು ಕೌನ್ಸಿಲ್ ಮೆಂಬರ್ ಆಗಿ. 4 ವರ್ಷದಿಂದ ಈ 4 ವರ್ಷದಲ್ಲಿ ಕೌನ್ಸಿಲ್ ನಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ, ಕಷ್ಟ ಆಯ್ತು. ಸೌಜನ್ಯ ಕೊಲೆ ಪ್ರಕರಣ ಕೌನ್ಸಿಲ್ ಪ್ರಾರಂಭ ಆಗಲಿಲ್ಲ, ಅವ್ರು ಮಾಡಲೇ ಇಲ್ಲ. ಇನ್ನೇ ಬಂದು ಇಲ್ಲಿ ಮಾತಾಡ್ತಾರೆ. ಏನ್ ಹೇಳಿ ನನಗೆ ಮಾತಾಡಿ ನನಗೆ ರಕ್ಷಣೆ ಕೊಡ್ಲಿಕ್ಕೆ ಬಂದಿದ್ದಾರೆ ನಿನ್ನೆ ಬಿಜೆಪಿ ಶಾಸಕರು ಮತ್ತೆ ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್. ನಿಮಗೆ ಮೋದಿ ಹತ್ರ ಹೋಗಿ ಮಾತಾಡಿದ ಶಕ್ತಿ ಇಲ್ವ? ಮಾತ್ರ ಮೋದಿ ಎಲ್ಲ ಮಾತಾಡ್ಲಿಕ್ಕೆ ನಿಮಗೆ ಧೈರ್ಯ ಇಲ್ವ? ನಿಮಗೆ ಇಲ್ಲ ರೀತಿ ಹೇಳಿದ್ರೆ ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು ಮೋದಿ ಹತ್ರ ಡೆಲ್ಲಿಗೆ ಬನ್ನಿ. ನನ್ನೊಟ್ಟಿಗೆ ಮೋದಿ ಹತ್ರ ಕರ್ಕೊಂಡೋಗಿ ನಿಮ್ಮ ಇಂಟ್ರೊಡ್ಯೂಸ್ ಮಾಡಿ, ನೀವು ಇಂಥವ್ರು 10 ವರ್ಷ 15 ವರ್ಷ ಎಲ್ಲ MP MLA ಆಗಿದ್ದವರು, ಇವರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಇವರು ಬೀಗ ತೆಗೆದು ಮಾತಾಡ್ಲಿಕ್ಕೆ ಹೇಳಿ ಅಂತೇಳಿ ಮೋದಿಗೆ ಹೇಳ್ತೇನೆ. ಬನ್ನಿ ನೀವು ನನ್ನೊಟ್ಟಿಗೆ. ನನಗೆ ಯಾವ ರೀತಿಯ ರಕ್ಷಣೆಯನ್ನು ಕೊಡ್ತಿದ್ದೀರಾ ನೀವು ಹೆದರಿ ಓಡೋರು. ನಿಮ್ಗೆ ಮೋದಿ ಎದುರಲ್ಲಿ ನಿಲ್ಲುವಂತ ಶಕ್ತಿ ಇಲ್ಲ, ನೀವು ನನಗೇನು ರಕ್ಷಣೆಯನ್ನು ಕೊಡ್ತೀರಿ?